ದಕ್ಷಿಣ ಭಾರತದ ನೆಚ್ಚಿನ ಫ್ಯಾಮಿಲಿ ಫ್ಯಾಷನ್ ಸ್ಟೋರ್ ಜಯಲಕ್ಷ್ಮಿ ತನ್ನ ಮೆಗಾ ಶೋರೂಮ್ ಮಂಗಳೂರಿನ ಬೆಜೈನಲ್ಲಿ ಮಾರ್ಚ್ 12ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮಂಗಳೂರು ಮಳಿಗೆಯ ಅಡ್ಮಿನ್ ಮ್ಯಾನೇಜರ್ ರಾಜೇಂದ್ರ ಉಳ್ಳಾಲ್ ಅವರು ತಿಳಿಸಿದರು. ವಸ್ತ್ರೋದ್ಯಮ ಕ್ಷೇತ್ರದಲ್ಲಿ ಚಿರಪರಿಚಿತ ಜೊತೆಗೆ ವಿಶ್ವಾಸಾರ್ಹ ಹೆಸರು ಅಂದ್ರೆ ಅದು ಜಯಲಕ್ಷ್ಮಿ. ಕೇರಳದಲ್ಲಿ ಮನೆಮಾತಾಗಿರುವ ಪ್ರಸಿದ್ಧ ವಸ್ತ್ರೋದ್ಯಮ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಇದೀಗ ಕರ್ನಾಟಕಕ್ಕೂ ಪಾದಾರ್ಪಣೆ ಮಾಡ್ತಾ ಇದೆ. ಜಯಲಕ್ಷ್ಮಿ ಸಿಲ್ಕ್ಸ್ನ ಕರ್ನಾಟಕದ ಪ್ರಥಮ ಹಾಗೂ ನೂತನ ಮಳಿಗೆ ನಗರದ ಬಿಜೈ ಕಾಪಿಕಾಡ್ನಲ್ಲಿ ಇದೇ ಮಾರ್ಚ್ 12ರಂದು ಶುಭಾರಂಭಗೊಳ್ಳಲಿದೆ. ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಆದ ಓಷನ್ ಪರ್ಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಮಂಗಳೂರು ಮಳಿಗೆಯ ಅಡ್ಮಿನ್ ಮ್ಯಾನೇಜರ್ ರಾಜೇಂದ್ರ ಉಳ್ಳಾಲ್ ರವರು, ಫ್ಯಾಮಿಲಿ ಫ್ಯಾಷನ್ ಸ್ಟೋರ್ ಜಯಲಕ್ಷ್ಮಿಯು ಮಂಗಳೂರಿನ ಬಿಜೈನಲ್ಲಿ ಮಾರ್ಚ್ 12ರಂದು ಉದ್ಘಾಟನೆಗೊಳ್ಳಲಿದೆ ಅಂತ ಹೇಳಿದರು. ನಾವು ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. 12ರಂದು ಇದೇ ಗುರುವಾರ 10ವರೆಗೆ ನೀವೆಲ್ಲರೂ ಬರಬೇಕು. ನಿಮ್ಮ ಪ್ರೋತ್ಸಾಹ ಬೇಕು. We know that media and plays a major role in supporting the business. We want your support and we welcome you all on the 12th. ಆನಂತರ ಮಾತನಾಡಿದ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸುಜಿತ್ ಕಾಮತ್ ರವರು, ಪ್ರೀಮಿಯಂ ಉಡುಪುಗಳು ಮತ್ತು ನವವಧುವಿನ ಉಡುಗೆ ತೊಡುಗೆಗಳ ಸಂಗ್ರಹಗಳ ಮಳಿಗೆ ಜಯಲಕ್ಷ್ಮಿ ತನ್ನ 5ನೇ ಶೋರೂಮ್ ಅನ್ನು ಮಂಗಳೂರಿನ ಹೃದಯ ಭಾಗವಾದ ಬೆಜೈನಲ್ಲಿ ಪ್ರಾರಂಭಿಸ್ತಾ ಇದ್ದು, ಒಟ್ಟು 1 ಲಕ್ಷ ಚದರ ಅಡಿ ವಿಸ್ತೀರ್ಣವನ್ನ ಈ ಶೋರೂಮ್ ಹೊಂದಿರುತ್ತೆ. ಕರ್ನಾಟಕದಲ್ಲೇ ಅತಿ ದೊಡ್ಡ ಶೋರೂಮ್ ಆಗಿ ಇದು ಗುರುತಿಸಲ್ಪಟ್ಟಿದ್ದು, 4 ಮಹಡಿಗಳ ಬೃಹತ್ ಶಾಪಿಂಗ್ ಮಾಲ್ನಲ್ಲಿ ಅತ್ಯುತ್ತಮವಾದ ಉಡುಪುಗಳು ಮತ್ತು ವಧುವಿನ ಉಡುಗೆಗಳ ಬೃಹತ್ ಸಂಗ್ರಹವಿದೆ. ವಧುವಿನ ಸೀರೆಗಳು, ಡಿಸೈನರ್ ವೇರ್, ಜೆಂಟ್ಸ್ ಕಲೆಕ್ಷನ್ನಿಂದ ಮಕ್ಕಳ ಉಡುಗೆಗಳವರೆಗೆ ಅತ್ಯುತ್ತಮ ಮತ್ತು ನೂತನ ಕಲೆಕ್ಷನ್ ಜಯಲಕ್ಷ್ಮಿ ಫ್ಯಾಷನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳಿದರು. But then yes, not based on this, we are sure that we are very confident that we can do well in Mangaluru because we already have a very good customer base in Kerala. There are a lot of customers coming from Mangaluru to Calicut, to Cochin stores, and what we've understood is there's not much big stores in Mangaluru, and what we've studied is that most of the people in Mangaluru, they travel to Kanchipuram, Bangalore to buy sarees. So we thought coming here in a big way is a very good thing for the customers too. They do not travel everywhere, and we are bringing in complete range of ours. It's as good as a Cochin store itself. So whatever stock we maintain in Cochin store, we are maintaining similar stocks in. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ನಾರಾಯಣ ಕಾಮತ್, ಗೋವಿಂದ ಕಾಮತ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.